ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಆ್ಯಸ್ ಯೂಶುವಲ್ ನನ್ನ ವ್ಲಾಗ್ ಬೆಳಗಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಗೆ ರಾತ್ರಿವರೆಗೆದು ಎಲ್ಲ ಆ್ಯಕ್ಟಿವಿಟೀಸ್ ಸ್ವಲ್ಪ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಅದರಲ್ಲಿ ಸಹ ವಿಶೇಷವಾಗಿ ನಾನು ನಿಮ್ಮ ಜೊತೆ ಒಂದು ವಿಷಯ ಏನು ಹೇಳಬೇಕು ಅಂದರೆ, ಇವಾಗ ನನ್ನ ಲೈಫ್ ಸ್ಟೈಲ್ ಮೊದಲಿನ ಹಾಗೆ ಇಲ್ಲ ಅಲ್ಲ. ಸೊ ನಾನು ಹೇಗೆ ನನ್ನ ವರ್ಕ್ ಲೈಫ್ ಆ್ಯಂಡ್ ಫಂಕ್ಷನ್ ಕೂಡ ಅದರ ಎಡೆಯಲ್ಲಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಹೇಗೆ ಮಾನಸಿಕವಾಗಿ ಅಂದರೆ ಮೆಂಟಲಿ ಆಗಿ ಸ್ಟ್ರೆಸ್ಸನ್ನು ನಾನು ನಿಭಾಯಿಸಿಕೊಂಡು ಕೆಲಸ ಮಾಡ್ತೇನೆ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ನಾವು ಹಳ್ಳಿಯಲ್ಲಿ ಒಂಥರ ರಿಲ್ಯಾಕ್ಸ್ಡ್ ಆಗಿ ಜೀವನ ಮಾಡ್ತಾ ಇರ್ತೇವೆ. ಸಡನ್ ಲೈಫ್ ಸ್ಟೈಲೇ ಚೇಂಜ್ ಆಯಿತು, ಲೈಫೇ ಚೇಂಜ್ ಆಯಿತು. ಸೊ ಇವಾಗ ನನಗೆ ಹೇಗೆ ಅನ್ನಿಸ್ತಾ ಇದೆ, ಇದನ್ನೆಲ್ಲ ನಾನು ಹೇಗೆ ಬ್ಯಾಲೆನ್ಸ್ ಆಗಿ ಮಾಡ್ತಾ ಇದ್ದೇನೆ, ನಾನು ಹೇಗೆ ಫೀಲ್ ಆಗ್ತಾ ಇದ್ದೇನೆ ಅಂತ ಹೇಳಿ ನಿಮ್ಮೊಟ್ಟಿಗೆ ಇವತ್ತು ಶೇರ್ ಮಾಡಬೇಕು ಅಂತ ಇದ್ದೇನೆ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಸಹ ನೋಡಿ ಎಂಜಾಯ್ ಮಾಡಿ, ಆಯಿತಾ? ಅದೇ ರೀತಿ ನಾವೀಗ ಇರೋದು ಇಲ್ಲಿ ರೆಂಟೆಡ್ ಮನೆಯಲ್ಲಿ ಅಲ್ವಾ, ಸುತ್ತಮುತ್ತ ಫುಲ್ಲು ಮನೆಗಳನ್ನು ಕಟ್ತಾ ಇದ್ದಾರೆ. ಅದೊಂದು ದೊಡ್ಡ ಕಿರಿಕಿರಿ ಇಲ್ಲಿ ನಮಗೆ. ಟಪ ಟಪ ಅಂತ ಸೌಂಡು, ವೆಹಿಕಲ್ಸ್ ಹೋಗೋದು, ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲ ಬರೋದು. ಇಲ್ಲ ಅಂದರೆ ನಮ್ಮ ಏರಿಯಾ ತುಂಬ ಕಾಮ್ ಆ್ಯಂಡ್ ಕ್ವೈಟ್, ಆಯಿತಾ? ಅಂದರೆ ಪಬ್ಲಿಕ್ ರೋಡ್ ಅಲ್ಲ, ಅದು ಪ್ರೈವೇಟ್ ರೋಡ್, ಅವರವರ ಮನೆಗೆ ಹೋಗುವಂಥದ್ದು. ಮತ್ತು ಸುತ್ತಮುತ್ತ ಸ್ವಲ್ಪ ಕಾಡು ಕೂಡ ಇದ್ದ ಕಾರಣ ನಮಗೆ ಒಂದು ರೀತಿ ಹಳ್ಳಿಯದ್ದೇ ಫೀಲಿಂಗ್ಸ್ ಕೊಡ್ತದೆ. ಆದರೆ ಎಲ್ಲರೂ ಸಹ ಈಗ ಸಡನ್ನಾಗಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇದರಿಂದ ತುಂಬ ರಗಳೆ, ಮನೆ ಒಳಗಡೆ ಇಡೀ ಹೊಯ್ಗೆ ಮಣ್ಣು, ಅಂದರೆ ವೆಹಿಕಲ್ಸಲ್ಲಿ ಹೋಗುವಾಗ ಅದೆಲ್ಲ ಚೆಲ್ಲಾಡ್ಕೊಂಡೆಲ್ಲ ಇರ್ತದಲ್ಲ, ಹೀಗೆ ಅದೊಂಥರ ಕಿರಿಕಿರಿ ನನಗೆ ಇಲ್ಲಿ. ಹಾಗೆ ಈಗ ನೋಡಿ, ಮನೆಯಲ್ಲಿದ್ದ ಹಾಗೆ ನಮ್ಮ ಊರಲ್ಲಿದ್ದ ಹಾಗೆ ಬೆಳಿಗ್ಗೆ ಎದ್ದು ನಮ್ಮ ರೂಟೀನ್ಸ್ ಹೀಗೆ ನಡೀತಾ ಇರ್ತದೆ. ಬೆಳಿಗ್ಗೆ ಎದ್ದು ಗ್ರೀನ್ ಟೀ ಕುಡಿಯೋದು, ದೇವರಿಗೆ ಹೂ ಕೊಯ್ಯೋದು, ಪೂಜೆ ಮಾಡೋದು, ಬಂಟಿಯನ್ನು ವಾಕಿಂಗ್ ಕೊಂಡೋಗೋದು, ಆಮೇಲೆ ತಿಂಡಿಗೆ ಏನಾದರೂ ಮಾಡೋದು. ತಿಂಡಿ ಹೆಚ್ಚಾಗಿ ನನ್ನ ಹಸ್ಬೆಂಡ್ ಬೇಗ ಹೋಗ್ತಾರೆ, ಆದ ಕಾರಣ ಅವರು ಅಲ್ಲೇ ತಿಂಡಿ ಮಾಡ್ಕೊಳ್ತಾರೆ. ಬೋರ್ ಆದರೆ ಮತ್ತೆ ನಮ್ಮ ಮನೆಯಲ್ಲಿ ನಾವು ಮಾಡ್ತೇವೆ. ಅಂದರೆ ನಿಮ್ಗೆ ಗೊತ್ತುಂಟಲ್ಲ, ಹೀಗೆ ತುಂಬ ಜನ ಇರುವ ಕಡೆ ಎಲ್ಲ ದೋಸೆ ಎಲ್ಲ ಯಾವತ್ತೂ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಬೇರೆ ಬೇರೆ ಟೈಪ್ ಇದೆಲ್ಲ ಇರ್ತದೆ, ರೈಸ್ ಐಟಮ್ಸ್, ಅವಲಕ್ಕಿ ಅಂಥದ್ದೆಲ್ಲ. ಹಾಗಾಗಿ ಅವರಿಗೆ ಬೇಕನ್ಸಿದ್ರೆ ಮನೆಯಲ್ಲಿ ಮಾಡ್ತಾರೆ. ಹಾಗೆ ಈ ನನ್ನ ಎಕ್ಸಸೈಸ್ ಕೂಡ ಹೇಗೆ ನಡೀತಾ ಉಂಟು ಅಂತ ಹೇಳಿದರೆ, ನನಗೆ ಅಪ್ಪರ್ ಬಾಡಿ ಮಾತ್ರ ಬೇಗ ಕಡಿಮೆ ಆಗೋದು, ಆಯಿತಾ? ಹಾಗಂತ ವೆಯ್ಟ್ ಒಂದು 3 kg ಡಿಫ್ರೆನ್ಸ್ ಆಗ್ತದೆ, ಆಮೇಲೆ ಮತ್ತೆ ಆ್ಯಸ್ ಯೂಶುವಲ್ ಬಂದು ಬಿಡ್ತದೆ. ಸೊ ನನಗೆ ಸಿಕ್ಕಾಬಟ್ಟೆ ಬೇಜಾರಾಗೋದು, ಇಷ್ಟು ಕಷ್ಟಪಟ್ಟರೆ ಸಹ ಇಷ್ಟೇ ನನಗೆ ಆಗ್ತಾ ಉಂಟಲ್ಲ ಅಂತ ಹೇಳಿ. ಹೆಚ್ಚಾಗಿ ರಾತ್ರಿ ನಾನು ತಿನ್ನೋದೇ ಇಲ್ಲ, ಆದರೆ ಹಾಲೆಲ್ಲ ತರಿಸ್ಕೊಂಡು ನಾನು ಇಲ್ಲಿ ಬಿಸಿ ಮಾಡಿ ಕಾಫಿ ಇದೆಲ್ಲ ಮಾಡಿ ಕುಡಿತೇನೆ. ನಾನು ಸ್ಟಾರ್ಟಿಂಗ್ ಬಂದಾಗ ಉಂಟಲ್ಲ, ಹಾಲೆಲ್ಲ ತರಿಸ್ತಾವೇ ಇರಲಿಲ್ಲ, ಆಯಿತಾ? ಬೇಡ ಡಯಟ್ ಮಾಡುವಂತ. ಆಗ ಒಮ್ಮೆ ನಾನು 72 kg ಆಗಿದೆ. ಅಂದರೆ ಬೆಳಿಗಿನ ಬ್ರೇಕ್ಫಾಸ್ಟ್ ಬಿಟ್ಟಿದ್ದೆ, ಆಮೇಲೆ ಹಾಲು ಕಾಫಿ ಕುಡಿಯೋದು ಬಿಟ್ಟಿದ್ದೆ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಸಹ ಕೆಲವೊಂದು ದಿವಸ ನಾನು ಸ್ಕಿಪ್ ಮಾಡ್ತಾಯಿದ್ದೆ ಹಾಗೆ. ಸೊ ಈಗ ನೋಡಿ, ನಾವಿಲ್ಲಿ ಮನೆಯದು ಕೆಲಸ ಎಲ್ಲ, ನಾನಿಲ್ಲಿ ನನ್ನ ವರ್ಕ್ ಶೆಡ್ಯೂಲ್ ಹೇಗೆ ಅಂತ ಹೇಳಿದರೆ, ಹಾಗೆ ಹೀಗೆ ಅಂತ ಏನಿಲ್ಲ, ಫುಲ್ ಡೇ ಸಹ ವರ್ಕ್ ಮಾಡ್ತಾ ಇರಬೇಕಾಗ್ತದೆ. ಬಟ್ ನಾನು ಮನೆಯದು ಕೆಲಸ ಎಲ್ಲ ಮುಗಿಸ್ಕೊಂಡೇ ಬಂದು ಇಲ್ಲಿ ರಾತ್ರಿವರೆಗೆ ಕೂಡ ಇರ್ತೇನೆ. ಅದರ ನಡುವೆ ನನಗೆ ಫಂಕ್ಷನ್ಗೆಲ್ಲ ಹೋಗ್ಲಿಕ್ಕಿದ್ರೆ ಹೋಗಿ ಸ್ವಲ್ಪ ಹೊತ್ತು, 1-2 ಗಂಟೆ ಎಲ್ಲ ಊಟದ ಹೊತ್ತಿಗೆ ಹೋಗಿ ಹಾಗೆ ಬರೋದೆಲ್ಲ ನಾನು ಮಾಡ್ತಾ ಇರ್ತೇನೆ. ಆದರೆ ಅದೇ ಮನೆಯದು ಕೆಲವು ಕೆಲಸ ಎಲ್ಲ ನಮಗೆ ಪೆಂಡಿಂಗ್ ಅಂತ ಅನಿಸ್ತಾ ಇರ್ತದೆ, ಆಯಿತಾ? ಆದರೆ ನಮಗೆ ನೋಡಿ, ಇಲ್ಲಿ ಒಂದು ಖುಷಿ ಕೊಡೋ ವಿಚಾರ ಅಂದರೆ, ನನ್ನ ಫೇವ್ರೆಟ್ ಹಸುಗಳ ಜೊತೆಗಿನ ಒಡನಾಟ ನನಗೆ ಸಿಗ್ತದೆ. ಅದೊಂದು ನನಗೆ ತುಂಬ ರಿಲ್ಯಾಕ್ಸಿಂಗ್ ವಿಷಯ. ತುಂಬ ಹೊತ್ತು ಇವ್ರ ಹತ್ರ, ಇವ ಸಹ ಹಾಗೆ ತುಂಬ ಕೊಂಡಾಟದ ಮುದ್ದೆ ನಮ್ಮ ವಾರ್ಜ ಎಲ್ಲ, ಅವಳನ್ನು ಮರೀಲಿಕ್ಕೆ ಆಗೋದಿಲ್ಲ. ಹಾಗೆ ಅದೊಂದು ನನಗೆ ತುಂಬ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಾದ್ರೆ ತುಂಬ ರಿಲ್ಯಾಕ್ಸಿಂಗ್. ಇವಳೊಬ್ಳು ಶ್ವೇತಾ ಅಂತ ಹೇಳಿ, ಅವಳು ಸಹ ಹಾಗೆ. ಆದರೆ ಅವಳಿಗೆ ಏನು ಗೊತ್ತುಂಟಾ, ನಾವು ಅಪ್ಪಿ ಹಿಡ್ಕೊಂಡ್ರೆಲ್ಲ ಆಗೋದಿಲ್ಲ ಅಂತ. ಅದೇ ಮತ್ತೊಂದು ಮಲೆನಾಡು ಗಿಡ್ಡ ಹಸು ಉಂಟು, ಅದಕ್ಕೆ ತುಂಬ ಇಷ್ಟ ನಾವು ಅಪ್ಪಿ ಹಿಡ್ಕೊಳ್ಳೋದು. ಅದೇ ಇವನಿಗೆ ಸಹ ತುಂಬ ಇಷ್ಟ ನಾವು ಅಪ್ಪಿ ಹಿಡ್ಕೊಂಡು ಮೈ ಪೂಜದೆಲ್ಲ. ಅವಳಿಗೆ ಶ್ವೇತಾ ಉಂಟಲ್ಲ, ಅದು ಇದು ತಳಿ ಅಂತ ಹಳ್ಳಿಕಾರ್, ಅದಕ್ಕೆ ಸಿಕ್ಕಾಬಟ್ಟೆ ಭಯ. ಹಾಗಂತ ಮೈ ಪೂಜ್ತಾ ಇದ್ರೆ ಖುಷಿ ಆಗ್ತದೆ, ಬಟ್ ನಾವು ತುಂಬ ಹತ್ರ ಹೋದರೆ ಭಯ, ದೂರ ಹೋಗಿ ನಿಲ್ತಾಳೆ, ನಾವು ಏನು ಮಾಡ್ತೇವೆ ಅಂತ ಹೆದ್ರಿ. ನಾವೊಂದು ಮನೆ ಮಕ್ಕಳಿನ ಮನೆಗೆ ಹೋಗ್ತಾ ಇದ್ದೇವೆ. ಅಂದರೆ ಇದು ವಾಸ್ತು ಹೋಮ ಎಲ್ಲ ಮಾಡ್ತಾರಲ್ಲ ಹಿಂದಿನ ದಿವಸ, ಅದಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಹತ್ರ ನನ್ನ ತಂಗಿಯ ಇವಳು ನಾದಿನಿ, ಅವಳ ಮನೆ ಇಲ್ಲಿ ಉಡುಪಿಯಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಸಾಧ್ಯ ಆದರೆ ನಿಮಗೆ ಮನೆಯ ಇದೆಲ್ಲ ತೋರಿಸ್ತೇನೆ, ನಿಮಗೆ ಎಲ್ಲರಿಗೆ ಇಷ್ಟ ಅಲ್ಲ ಹೊಸ ಮನೆ ನೋಡಲಿಕ್ಕೆ. ಬಂದ್ಲ ನೋಡಿ ಇಲ್ಲಿ.
ನಾಳೆಗೆ ಮಾದಾಪುರ ಇವಳನ್ನು ಲೊಕೇಶನ್ ಹಾಕು ಅಂತ ಹೇಳಿದ್ವಿ, ಇವಳದ್ದು ಸುದ್ದಿಯೇ ಇಲ್ಲ. ಇನ್ನು ಇವಳು ನಾನು ಲೊಕೇಶನ್ ಹಾಕಿದ್ರೆ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಎಷ್ಟು ಮತ್ತೆ ಇವಳು ಶಿವಾನಿ ಎಂಕ್ಲೆ ಉಂಟದ ಶಾರ್ಟ್ ಕಟ್ ನೋಡಿ ಸೋಜಪ್ಪನ ಅಂಚಿ ಅವಳು ನೆತ್ತೊಳಗೆ ಬರ ಅಲ್ಪತ್ತೆ ಅಲ್ಪತ್ತೆ ಗೀತಾಂಜಲಿ ರೋಡ್ ಅಂತ ಅವಳ ಲೆಫ್ಟ್ ರೈಟ್ ಅಂತಂದ್ರೆ ಅದು ಏರೇ ಗೊತ್ತಾ ನಿಂಗ್ಲೆಗೆ ಬಂದು ಗೊತ್ತಾ ಮುಂಜೆ ಲೆಫ್ಟ್ ರೈಟ್ ಅಂತ. ಮನೆ ಕಟ್ಟೋದು ಅಂತಂದ್ರೆ ಕೇವಲ ಬಾಗಿಲು ಗೋಡೆ ಇಟ್ಟಿಗೆ ಸಿಮೆಂಟ್ ಮಾತ್ರ ಅಲ್ಲ, ನಮ್ಮ ಬದುಕಿನ ಹೊಸ ಭಗವದ್ಗೀತೆಯ ಒಂದು ಶ್ಲೋಕ ಹೇಳ್ತದೆ, ಯಾವ ಕೆಲಸವನ್ನಾದ್ರೆ ಕೂಡ ನಾವು ಅತ್ಯಂತ ಶ್ರದ್ಧೆಯಿಂದ ಮಾಡಿದ್ರೆ ಅದು ಪೂಜೆ ಅಂತ ಆಗ್ತದೆ ಅಂತ ಹೇಳಿ. ಹಾಗಾಗಿ ಮನೆ ಅನ್ನೋದು ಕೇವಲ ಕಟ್ಟಡವಲ್ಲ, ಇದು ಪ್ರೀತಿ, ಧೈರ್ಯ, ನಂಬಿಕೆ ಮತ್ತು ದೇವರ ಆಶೀರ್ವಾದದಿಂದ ನಿರ್ಮಿತವಾಗುವಂತಹ ಮಂಟಪ. ಮನೆಯ ಗೃಹ ಪ್ರವೇಶ ಅಂತ ಹೇಳಿದ್ರೆ ಅಂತೆ ನಾವು ಬರುದಲ್ಲ, ಈಗ ಮನುಷ್ಯರು ಬಂದು ಹೋಗ್ತಾರೆ, ಅದರಲ್ಲಿ ನಾವು ಬರುವುದಕ್ಕಿಂತ ಮೊದಲೇ ಹಲ್ಲಿಗಳು, ಕೀಟಗಳು ಎಲ್ಲ ಕೂಡ ಬಂದಿರ್ತದೆ. ಆದ್ರೆ ನಾವು ದೇವರನ್ನು ಮನೆಯೊಳಗೆ ಕರ್ಕೊಂಡು ಬಂದು ಪ್ರತಿಷ್ಠೆ ಮಾಡುವಂತಹ ಕಾರ್ಯಕ್ರಮಕ್ಕೆ ನಾವು ಗೃಹ ಪ್ರವೇಶ ಅಂತ ಹೇಳುದಂತೆ. ಮನೆಯೊಳಗೆ ಕಾಲಿಡುವ ಕ್ಷಣ ಅಂತ ಹೇಳಿದ್ರೆ ದೇವರ ಕೃಪೆಗೂ ನಮ್ಮ ಪ್ರಯತ್ನಕ್ಕೂ ಒಂದು ಸಾಕ್ಷಿ. ಅದಕ್ಕೆ ನೋಡಿ ಮನೆ ಒಕ್ಕಲಿನ ಹಿಂದಿನ ದಿವಸ ವಾಸ್ತು ಹೋಮ ಮಾಡಿ ನಾವು ಗೋವನ್ನು ಮನೆಯೊಳಗೆ ಕರ್ಕೊಂಡು ಬಂದು ತುಳಸಿ ಗಿಡ ನೆಟ್ಟು, ಕೆಲವು ಕಡೆ ಎಲ್ಲ ತೆಂಗಿನ ಸಸಿ ಕೂಡ ನೆಡ್ತಾರೆ. ಅಂದ್ರೆ ಎಲ್ಲ ದೈವಾಂಶ ಸಂಭೂತವಾದ ಎಲ್ಲ ವಸ್ತುಗಳನ್ನು ಕೂಡ ಮನೆಯೊಳಗೆ ಮನೆಯ ಸುತ್ತಮುತ್ತ ತಕೊಂಡು ಬರುದು ಅಂತ ಹೇಳಿ. ನೋಡಿ ಫುಲ್ ಇವಳೆ ಮಾಡಿದ್ದಾಯ್ತಾ ವರ್ಕ್ ಎಲ್ಲ. ನೋಡಿ ಯಾರಿಗಾದ್ರೂ ಡಿಸೈನ್ ಬೇಕಿದ್ರೆ ಮನೆ ಒಕ್ಕಲಿನ ಹಿಂದಿನ ದಿವಸವೇ ನಾವು ನೆಂಟರಿಷ್ಟರನ್ನು, ಹಿರಿಯರನ್ನು ಎಲ್ಲ ಕರಿತೇವೆ. ಯಾಕೆಂತ ಹೇಳಿದ್ರೆ ಮನೆ ಶುದ್ಧ ಆಗ್ಬೇಕು, ಮತ್ತೆ ನೆಂಟರಿಷ್ಟರ ಎಲ್ಲರ ಆಶೀರ್ವಾದದಿಂದ ಮನೆ ಪವಿತ್ರ ಆಗ್ಬೇಕು ಅಂತ ಹೇಳಿ. ಮನೆಯನ್ನು ಕಟ್ಟುವುದು ನಮ್ಮ ಸ್ವಂತ ಶ್ರಮದಿಂದಾದ್ರೆ ಅದನ್ನು ಪವಿತ್ರಗೊಳಿಸುವುದು ಅತಿಥಿಗಳ, ಗುರುಗಳ, ಹಿರಿಯರ ಆಶೀರ್ವಾದದಿಂದ. ಹಾಗೆ ಇಲ್ಲಿಗೆ ಇವಳು ತುಳಸಿ ಗಿಡವನ್ನು ನೆಡುವ ಕಾರ್ಯಕ್ರಮದಲ್ಲಿ ತೊಡಗಿದ್ದಾಳೆ. ಹಾಗೆ ಇಲ್ಲಿಗೆಲ್ಲ ಹಸುಗಳನ್ನೆಲ್ಲ ತರುವುದು ಸ್ವಲ್ಪ ಕಷ್ಟ ಅಲ್ಲ, ಹಾಗೆ ಅದಕ್ಕೆ ಬೇರೆ ಏನು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಒಳ್ಳೆ ಭೋಜನದ ವ್ಯವಸ್ಥೆ ಆಯ್ತಾ. ಎಷ್ಟು ಅಂತ ಹೇಳಿದ್ರೆ ಉತ್ಕೃಷ್ಟವಾದಂತಹ ಭೋಜನ, ಅಷ್ಟೇ ಟೇಸ್ಟಿ ಆಗಿತ್ತು. ಒಂದು ಅನ್ನ ಅಷ್ಟು ಭೋಜನ ಅಷ್ಟು ಟೇಸ್ಟಿಯಾಗಿ ಉಂಟು ಅಂತ ಹೇಳಿದ್ರೆ ಆ ಮನೆಯ ಯಜಮಾನರ ಮನಸ್ಸು ಕೂಡ ಅಷ್ಟೇ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ನಾವು ಊಟ ಎಲ್ಲ ಮುಗಿಸಿಕೊಂಡು ಮನೆಗೆ ಹಿಂದಿರುಗಿದೆವು. ನಿಮಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಶ್ರೀ ಕೃಷ್ಣ, ಜೈ